ಸಾರ್ವಜನಿಕರ ಗಮನಕ್ಕೆ ನಾವು ಜಿಲ್ಲಾದ್ರೌಡದಿಂದ ನಾನು ಕಾರ್ಯಾಧ್ಯಕ್ಷ ರಾಮ್ಕುಮಾರ್ ಮಾತಾಡೋದು. ಪ್ರಸ್ತುತ ಮಂಗಳೂರು ಹೃದಯ ಭಾಗದಲ್ಲಿರುವಂಥ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವಂಥ ಕೆಲವು ಅವ್ಯವಹಾರಗಳು ನಿಮಗೂ ಕೂಡ ದಿನಪತ್ರಿಕೆ ಅಥವಾ ದೃಶ್ಯ ಮಾಧ್ಯಮದಲ್ಲಿ ನೋಡಿರ್ಬೋದು. ಆದರೂ ಕೂಡ ನಮ್ಮ ಗಮನಕ್ಕೆ ಒಂದು ಬಂದಂಥ ಇತ್ತೀಚೆಗೆ ಒಂದು 3 ವಾರದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಿಮ್ಮ ಮುಂದೆ ಇಡಲು ನಾನು ಪ್ರಸ್ತುತಪಡುತ್ತೇನೆ. ನಮ್ಮ ICU ಯೂನಿಟ್ ವೆನ್ಲಾಕ್ನಲ್ಲಿರುವಂಥ ಒಬ್ಬ ರೋಗಿ ಮೃತಪಟ್ಟ ನಂತರ ಅಲ್ಲಿ ನಡೆಯುವಂಥ ಒಂದು ಅವ್ಯವಹಾರದ ಬಗ್ಗೆ ಅಲ್ಲಿ ಅನುಭವಪಟ್ಟವರದ್ದು ಒಂದು ಅವಸ್ಥೆ ನೋಡಿದರೆ ಯಾರಿಗೂ ಬೇಡ. ತೀರಾ ಬಡತನ, BPL ಕಾರ್ಡುದಾರರು ತಮ್ಮ ಒಂದು ಜೀವನ ಉಳಿಸೋಕ್ಕೋಸ್ಕರ ಆ ನಗರದ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಶುಶ್ರೂಷೆಗೆ ಬಂದ ತಕ್ಷಣ ಅಲ್ಲಿ ಏನೋ ಅವನ ಅದೃಷ್ಟವೋ ಅಥವಾ ದುರದೃಷ್ಟವೋ ಅವನು ಮೃತಪಟ್ಟರೆ ಅಂಥ ಒಂದು ಶವವನ್ನು ಸಾಗಿಸಬೇಕಾದ ಒಂದು ದುಸ್ಥಿತಿ ಈ ಇಂದಿನ ನಮ್ಮ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ಒಂದು ಖಾಸಗಿ ಆಂಬುಲೆನ್ಸ್ ಡ್ರೈವರ್ಗಳ ಒಂದು ಅಟ್ಟಹಾಸ ನೋಡಿದರೆ ಯಾರಿಗೂ ಬೇಡ. ನಮ್ಮ ಒಂದು ಹಾಸನ ಜಿಲ್ಲೆಯ ಅಧ್ಯಕ್ಷರಾದಂಥ ಶಂಕರ್ ಪಿ ಅವರ ಸಹೋದರ ಇತ್ತೀಚೆಗೆ ನಿಧನರಾದರು. ಅವರ ಶವವನ್ನು ಸಾಗಾಟ ಮಾಡುವ ಒಂದು ಮಧ್ಯರಾತ್ರಿ 2 ಗಂಟೆಗೆ ಬಹುಶಃ ಅವರು ಒದ್ದಾಡುತ್ತಿರುವಾಗ ಸೆಕ್ಯೂರಿಟಿ ಗಾರ್ಡ್ ಬಂದು ಹೇಳಿದ್ರು, ನಿಮಗೆ ಏನಾದರೂ ವಾಹನದ ಅವಶ್ಯಕತೆ ಇದ್ದರೆ ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ಆ ಒಂದು ವಾಹನದ ವ್ಯವಸ್ಥೆ ಮಾಡಿದರು. ಆ ವಾಹನದಲ್ಲಿ ಈ ಶವವನ್ನು ಕೊಂಡೋಗಿ ಅಲ್ಲಿ ತಲುಪಿಸಿದರು. ಈ ಪುಣ್ಯಾತ್ಮ ಅದರದ್ದು ಖಾಸಗಿ ವಾಹನದ ಡ್ರೈವರ್ ರವೀಂದ್ರ ಇವರು ನಿಜವಾಗಿ ಪ್ರಸ್ತುತ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ಒಂದು ಪರ್ಮನೆಂಟ್ ಡ್ರೈವರು. ಈ ದಿಸೆಯಲ್ಲಿ ಅವರೊಂದು ಖಾಸಗಿ ಆಂಬುಲೆನ್ಸನ್ನು ಕೂಡ ಸಾಗಾಟ ಮಾಡಿ ಈ ಶವವನ್ನಲ್ಲಿ ಕೊಂಡೋಗಿ ಅವರ ಹತ್ರ 7,500 ವಸೂಲಿ ಮಾಡೋದಲ್ಲದೆ ತಿರ್ಗಾ ಒಂದು 200 ರೂಪಾಯಿಯನ್ನು ಕಸಿದುಕೊಂಡಿದ್ದಾರೆ. ಇದಕ್ಕೆ ಪೂರಕವಾಗಿ ಇದೇ ಖಾಸಗಿ ಆಂಬುಲೆನ್ಸ್ನವರ ಇನ್ನೊಂದು ವ್ಯವಹಾರ ಏನಂದರೆ, ನಮ್ಮ ಮಂಗಳೂರಿಂದ ಇರುವೈಲ್ ಸಾಧಾರಣ ಒಂದು 25-30 ಕಿಲೋಮೀಟ್ರ್ ಸನಿಹದಲ್ಲಿರುವಂಥ ಅಪ್ ಆ್ಯಂಡ್ ಡೌನ್ ಒಂದು 70 ಕಿಲೋಮೀಟ್ರ್ ಆಗೋದು. ಅವರ ಹತ್ರ ಕೂಡ ಒಂದು 6,000 ಕಸಿದುಕೊಂಡು ಈ ಪಾಪದ ಜನರಿಗೆ ಇವರು ತಲೆ ಹೊಡೆಯುವಂಥ ಕೆಲಸ ಮಾಡ್ತಿದ್ದಾರಾ? ಇದನ್ನು ಕೇಳುವವರು ಯಾರಿಲ್ವಾ? ಇಂಥದ್ದೊಂದು ದುಸ್ಥಿತಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಇದನ್ನು ನಾವು ಅಲ್ಲಿನ DMO ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಅದನ್ನು ಅವರು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಜನರಿಗೆ ಒಂದು ಸುಗಮವಾದಂಥ ವ್ಯವಸ್ಥೆಯನ್ನು ಕಲ್ಪಿಸ್ತೇವೆ ಅನ್ನೋ ಒಂದು ಆಶ್ವಾಸನೆ ಕೂಡ ನೀಡಿರುತ್ತಾರೆ.